30 ವರ್ಷಗಳಿಂದ ನಾಪತ್ತೆಯಾಗಿರುವ ಮಗನನ್ನ ಹುಡುಕಿಕೊಡಲು ಮಂತ್ರದೇವತೆಯ ಮೊರೆ ಹೋದ ತಾಯಿ. 1 ವರ್ಷದೊಳಗೆ ಆತನನ್ನ ಮನೆಗೆ ತರಿಸುತ್ತೇನೆ ಎಂದು ಅಭಯ ನೀಡಿದ ದೈವ. ಅದರಂತೆ ವರ್ಷದೊಳಗೆ ತಾಯಿಯನ್ನ ನೋಡಲು ಮಗ ಮನೆಗೆ ಬಂದಿದ್ದು, ತುಳುನಾಡಿನ ದೈವದ ಕಾರಣಿಕಕ್ಕೆ ಮತ್ತೊಂದು ಘಟನೆ ಸೇರ್ಪಡೆಯಾಗಿದೆ. ಹೊಟ್ಟೆಪಾಡಿಗಾಗಿ ಮುಂಬೈಗೆ ತೆರಳಿ ಬಳಿಕ ಮನೆಯವರ ಸಂಪರ್ಕ ಕಡಿದುಕೊಂಡಿದ್ದ ಇಲ್ಲಿನ ಇರುವೈಲು ಗ್ರಾಮದ ವ್ಯಕ್ತಿಯೊಬ್ಬರು ಸುಮಾರು 36 ವರ್ಷಗಳ ಬಳಿಕ ತಾಯಿಯ ಬಳಿಗೆ ಬಂದಿದ್ದಾರೆ. ಇರುವೈಲು ಕೊನೆಪದವು ಮಧುವನಗಿರಿಯ ಚಂದ್ರು ಯಾನೆ ಚಂದ್ರಶೇಖರ್ ಅವರು 3.5 ದಶಕಗಳ ಬಳಿಕ ಊರಿಗೆ ಬಂದಿದ್ದಾರೆ. ಚಂದ್ರಶೇಖರ್ 25ನೇ ವಯಸ್ಸಿನಲ್ಲಿ ಉದ್ಯೋಗಕ್ಕಾಗಿ ಮುಂಬೈಗೆ ತೆರಳಿದ್ರು. ಕೆಲವು ತಿಂಗಳುಗಳು ಪತ್ರದ ಮೂಲಕ ಸಂಪರ್ಕದಲ್ಲಿದ್ದ ಅವರು ಬಳಿಕ ಸಂಪರ್ಕ ಕಡಿದುಕೊಂಡಿದ್ರು. ಈ ಅವಧಿಯಲ್ಲಿ ಅವರು ಮಾನಸಿಕ ಆಘಾತಗೊಂಡಿದ್ರು ಎನ್ನಲಾಗಿದೆ. 1 ದಶಕದಿಂದ ದೇವಸ್ಥಾನ, ಮಠ, ಮಂದಿರಗಳಲ್ಲಿ ದಿನ ಕಳೆದಿದ್ರು. ಅವರ ಸಂಕಷ್ಟ ಅರಿತು ಅಲ್ಲಿನ ಮರಾಠಿ ಸಮುದಾಯದ ಬಾಲು ಕಾಂಬ್ಳಿ ಎಂಬುವರು ಅವರನ್ನ ಅವರ ಮನೆಗೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿ ಚಿಕಿತ್ಸೆ ಕೊಡಿಸಿದ್ರು. ಆರೋಗ್ಯದಲ್ಲಿ ಸುಧಾರಣೆಯಾದ ಬಳಿಕ ಚಂದ್ರು ಮರಳಿ ಕೆಲಸಕ್ಕೆ ಸೇರಿದರು. ಜೊತೆಗೆ ರಾತ್ರಿ ಶಾಲೆಗೂ ಸೇರಿ ಓದು ಮುಂದುವರಿಸಿದ್ದರು. ಆದರೂ ಮನೆಯವರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಮಗನಿಗಾಗಿ ಹಲವು ವರ್ಷ ಹುಡುಕಾಟ ನಡೆಸಿ ದುಃಖದಲ್ಲಿದ್ದ ಚಂದ್ರು ಮನೆಯವರು ಕಳೆದ ವರ್ಷದ ಮೇ ತಿಂಗಳಲ್ಲಿ ಮನೆಯಲ್ಲಿ ನಡೆದ ಮಂತ್ರದೇವತೆಯ ದರ್ಶನದಲ್ಲಿ ಮಗನನ್ನ ಪತ್ತೆ ಹಚ್ಚಿಕೊಡುವಂತೆ ಮೊರೆ ಹೋಗಿದ್ರು. ಆತ ಜೀವಂತ ಇದ್ದಾನೆ, 1 ವರ್ಷದೊಳಗೆ ಮನೆಗೆ ತರಿಸುತ್ತೇನೆ ಎಂದು ದೈವ ಅಭಯ ನೀಡಿತ್ತು. ಕೆಲವು ದಿನಗಳ ಬಳಿಕ ಮನೆಯವರು ಮುಂಬೈಗೆ ತೆರಳಿ ಚಂದ್ರುವಿಗೆ ಆಸರೆ ನೀಡಿದ್ದ ಮರಾಠಿ ಕುಟುಂಬದವರ ಮಾಹಿತಿ ಸಂಗ್ರಹಿಸಿ ಅವರ ಜೊತೆ ಹುಡುಕಾಟ ನಡೆಸಿದರು. ಆದರೂ ಪತ್ತೆಯಾಗಿರಲಿಲ್ಲ. ದೈವದ ದರ್ಶನಕ್ಕೆ ಮೊದಲೇ ಪ್ರತ್ಯಕ್ಷ. 2025ರಲ್ಲಿ ಮೇ ತಿಂಗಳ ಅಂತ್ಯದಲ್ಲಿ ಇರುವೈಲು ಮಧುವನಗಿರಿಯಲ್ಲಿ ದೈವದ ದರ್ಶನಕ್ಕೆ 3 ದಿನ ಇರುವಾಗಲೇ ಚಂದ್ರಶೇಖರ್ ಮನೆಗೆ ಬಂದಿದ್ರು. ಈಗ ಅವರಿಗೆ 60 ವರ್ಷ ವಯಸ್ಸಾಗಿದೆ. ಸುಮಾರು 1 ತಿಂಗಳು ಮನೆಯಲ್ಲಿದ್ದ ಚಂದ್ರಶೇಖರ್ ಜೂನ್ 22ರಂದು ಮುಂಬೈಗೆ ತೆರಳಿದ್ದಾರೆ. ಮನೆಯವರು ಖುಷಿಯಿಂದಲೇ ಮಗನನ್ನ ಕಳುಹಿಸಿಕೊಟ್ಟಿದ್ದಾರೆ. ನಾನು ಮಾನಸಿಕವಾಗಿ ಸರಿ ಇರಲಿಲ್ಲ, ಕುಟುಂಬದವರ ನೆನಪು ಇರಲಿಲ್ಲ. ಮುಂಬೈನ ಹಲವು ದೇವಸ್ಥಾನಗಳಲ್ಲಿ ತಿರುಗಾಡಿ ಅಲ್ಲೇ ಉಳಿಯುತ್ತಿದ್ದೆ. ಇತ್ತೀಚೆಗೆ ಮನೆಗೆ ಬರಬೇಕೆಂಬ ಆಸೆ ಉಂಟಾಗಿ ಊರಿಗೆ ಬಂದೆ ಎಂದು ಚಂದ್ರಶೇಖರ್ ಮನೆಯವರಿಗೆ ತಿಳಿಸಿದ್ದಾರೆ. ಇನ್ನು ಪ್ರತಿ ವರ್ಷ ಮನೆಯಲ್ಲಿ ನಡೆಯುವ ದೈವದ ಕೆಲಸಕ್ಕೆ ಬರುತ್ತೇನೆ ಎಂದು ಚಂದ್ರಶೇಖರ್ ತಿಳಿಸಿದ್ದಾರೆ.